ಇಡೀ ಡಿಸ್ಟ್ರಿಕ್ನಲ್ಲಿ ಅಂದರೆ ಖಾಸಗಿ ಹಾಸ್ಪಿಟಲ್ನಲ್ಲಿ ನನಗೆ ಗೊತ್ತಿದ್ದು ನಮ್ಮದು ಒಂದೇ OPD ಸುರಕ್ಷಾ ಪೇಷಂಟ್ಗೆ ಫ್ರೀ ಆಗಿರೋದು, ಬೇರೆ ಎಲ್ಲಿನೂ ಫ್ರೀ ಇಲ್ಲ. ENT ಅಂತೂ ವೆರಿ ಗುಡ್ ಡಾಕ್ಟರ್ ಇದ್ದಾರೆ ನಮ್ಮ ಕಡೆ, ಡಾಕ್ಟರ್ ರೋಹನ್ ಅವರಂತ. ಅವರು ಅತ್ಯಂತ ಕ್ಲಿಷ್ಟವಾದ ಆಪ್ರೇಷನ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಈವನ್ ಇದು ಕ್ಯಾನ್ಸರ್ಗೆ ಸಂಬಂಧಿಸಿದಂಥವು ಸಹಿತ ಇಲ್ಲಿ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಒಳ್ಳೆ ಲೇಟೆಸ್ಟ್ ಟೆಕ್ನಾಲಜಿ ಇರೋ ಒಂದು MRI 1.5 ಟೆಸ್ಲಾದ ಅಂತೀವಿ ತೊಗೊತಾ ಇದ್ದೀವಿ. ಮೆಡಿಸಿನ್ ಡಿಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಡಿಪಾರ್ಟ್ಮೆಂಟು. ಸಪೋರ್ಟಿಂಗ್ ಸ್ಟಾಫು ಅಂದರೆ ಡ್ಯೂಟಿ ಡಾಕ್ಟರ್ಸ್ ಇರಲಿ, ಅಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್. ಅವ್ರ ಜೊತೆಗೆ ನರ್ಸಿಂಗ್ ಸಹಿತ ತುಂಬ ಹೆಮ್ಮೆಯಿಂದ ಮಾನ್ಯತಾ 16/16 ಸ್ಕೋರ್ ಮಾಡಿದ್ದಾರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ. ಒಂದು ಡಾಕ್ಟರ್ ಬರೋದು ಲೇಟ್ ಆದರೆ ಲೇಬರ್ ಥಿಯೇಟರ್ನಲ್ಲಿ, ಈ ನರ್ಸ್ ಅವರು ಯಾವ ಥರ ಅದನ್ನು ಆ ಒಂದು ಸಿಚುವೇಶನ್ನ ಸಂಭಾಳಿಸ್ಬೋದು ಅನ್ನೋದ ಮೇಲೆ ಅದು ಎಕ್ಸಾಮ್ ಇರುತ್ತೆ. ಅದರಲ್ಲಿ 16ಕ್ಕೆ 14 ಸ್ಕೋರ್ ಮಾಡಿದ ಅತ್ಯಂತ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಒಂದು 4-5 ಹಾಸ್ಪಿಟಲ್ಸ್ ಇದ್ದರೆ ನಮ್ಮ ಒಂದು ಹಾಸ್ಪಿಟಲ್ ಅನ್ನೋದಕ್ಕೆ ಅವರೇ ಅಂದಿದ್ದ ಮಾತು ತುಂಬ ಸಂತೋಷ ಆಗ್ತಾಯಿದೆ. ಮಕ್ಕಳ ಡಾಕ್ಟರ್ನಲ್ಲಿ ಈ ಪಲ್ಮನಾಲಜಿ ಸಹಿತ ಸ್ಪೆಷಲೈಸೇಷನ್ ಮಾಡಿದ ಡಾಕ್ಟರ್ಸ್ ಇದ್ದಾರೆ. ಅಂದರೆ ಈ ಉಬಸ ಬರೋದು, ಉಸಿರಾಟಕ್ಕೆ ಪ್ರಾಬ್ಲಮ್ ಬಂದರೆ ಮಕ್ಕಳಿಗೆ, ಅದರಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಮಾಡಿದ ಡಾಕ್ಟರ್ಸ್ ಸಹಿತ ಇದ್ದಾರೆ. ಒಂದು 2 ತುಂಬ ಇಂಪಾರ್ಟೆಂಟ್ ಇದು ನಾವು ಪೂಜಾರ್ ಜೊತೆಗೆ ಮಾತಾಡ್ತೀವಿ, ಅವ್ರ ಬಾಯಿಂದನೇ ತಾವು ಕೇಳ್ತೀರಿ ಶಾರ್ಟ್ಲಿ. ಅದು ಬಂದರೆ ಅಂತೂ ನನಗೆ ಗೊತ್ತಿದ್ದು ಈ ಸುತ್ತಮುತ್ತಲ ಎಲ್ಲರ ಜನರು ತುಂಬ ಅವರಿಗೆ ಋಣಿಯಾಗಿರ್ತಾರೆ. ಅಂದರೆ ಅಂಥ ಒಂದು ಸ್ಕೀಮ್ ಮಾತಾಡ್ತಾ ಇದ್ವಿ, ಅದು ಅವ್ರ ಕಡೆಯಿಂದ ಬಂದ್ರೇ ಒಳ್ಳೆಯದು. ಬೆಳ್ತಂಗಡಿಯಂತಹ ಗ್ರಾಮೀಣ ಭಾಗ ಜನರಿಗೆ ದೊಡ್ಡ ವರದಾನ ಅಂತ ಹೇಳಿದರೆ ಅದು ನಮ್ಮ SDM ಉಜಿರೆಯ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಈ ಪ್ರಸಕ್ತ ವರ್ಷದಲ್ಲಿ ಅವರು ಕೊಟ್ಟಂಥ ಕೊಡುಗೆ ಅಷ್ಟಿಷ್ಟಲ್ಲ, ಬರೋಬ್ಬರಿ 5 ಕೋಟಿಗೂ ಮಿಕ್ಕಿ ಉಚಿತವಾಗಿ ಈ ಒಂದು ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಟ್ಟಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ 1 ಕೋಟಿಗೂ ಮಿಕ್ಕಿ ಉಚಿತ ಡಯಾಲಿಸಿಸ್ ಸೇವೆ ಕೂಡ ಹೌದು. ಇದ್ರ ಬಗ್ಗೆ ಓವರಾಲ್ ಮಾತಾಡೋಕ್ಕೆ ನಮ್ಮ ಜೊತೆ ಈ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ MD ಜನಾರ್ದನ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಿಜ ಕೂಡ ನಮ್ಮ ಹೆಮ್ಮೆ ಈ ಒಂದು ಬೆಳ್ತಂಗಡಿ ಗ್ರಾಮೀಣ ಭಾಗ, ನಾನು ಆಗಲೇ ಹೇಳ್ದಂಗೆ ಇಂಥ ಒಂದು ಭಾಗದ ಜನರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡು ಅಂತ ಹೇಳಿದ್ರೆ ಯಾರು ಕೂಡ ಸಾಮಾನ್ಯವಾಗಿ ಆಸ್ಪತ್ರೆ ಅಂತ ಹೇಳಿದಾಗ ಅದೊಂಥರ ಇನ್ಕಮಿಂಗ್ ಸೋರ್ಸ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ, ದುಡ್ಡು ಮಾಡುವಂಥ ಒಂದು ಕೇಂದ್ರ ಅಂತ. ಆದರೆ ಇಲ್ಲಿ ನೀವು ಜನಗಳಿಗೆ ಉಚಿತವಾಗಿ ಕೊಡುವಂತಹ ಸೇವೆ ನಿಜ ಕೂಡ ಎಲ್ಲರೂ ಕೂಡ ಅದೃಷ್ಟವಂತರು. ಸೊ ಒಟ್ಟಾರೆಯಾಗಿ ಈ ಒಂದು ವರ್ಷದಲ್ಲಿ ಕೊಡುವಂಥ ಕೊಡುಗೆ ಏನು ಅಂತ ಜನಗಳಿಗೆ ನೀವು ಹೇಳಿದರೆ ಉತ್ತಮ ಅಂತ. ತಾವು ಅಂದಂಗೆ ಉಚಿತವಾಗಿ ಕೊಡ್ತಾರೆ, ಆದರೆ ಯೂಸಲಿ BPL APL ಅವ್ರಿಗೆ ಅಥವಾ 20,000ಕ್ಕಿಂತ ಕಡಿಮೆ ಇದ್ದ ಜನಕ್ಕೆ ಕೊಡುವ ತಿಂಗಳಕ್ಕೆ ಆದಾಯ ಅಂತ ಅಂದ್ಕೊತಾರೆ. ಬಟ್ ಪೂಜ್ಯರದು ಒಂದು ದೊಡ್ಡತನ ಏನಂದರೆ ಇನ್ಕಮ್ ಕ್ರೈಟೀರಿಯನ್ನೇ ಇಟ್ಟಿಲ್ಲ. ಯಾರೇ ಬರಲಿ, ಡಯಾಲಿಸಿಸ್ ಅನ್ನೋದು ತುಂಬ ದೊಡ್ಡ ಒಂದು ಏನಂತಾರೆ ಭಾರವಾದ ಒಂದು ಚಿಕಿತ್ಸೆ. ಯಾಕಂದರೆ ಆಲ್ಮೋಸ್ಟ್ 24,000 to 36,000 ಅವ್ರಿಗೆ ತಿಂಗಳಕ್ಕೆ ಖರ್ಚಾಗುತ್ತೆ. ಅಂದರೆ ಒಂದು ವ್ಯಕ್ತಿ 30,000 ರೂಪಾಯಿ ಬರೀ ಇದಕ್ಕೆ ಖರ್ಚು ಮಾಡಿದರೆ ಅವರ ಒಂದು ಇನ್ಕಮ್ ಎಷ್ಟಿರಬೇಕು ತಾವು ಇಮ್ಯಾಜಿನ್ ಮಾಡ್ಬೋದು. ತುಂಬ ಕಷ್ಟ. ಅದಕ್ಕೆ ಪೂಜ್ಯರು ಅವರು ಕೇವಲ ಅವರು ಮಾತ್ರ ಈ ಥರ ಥಿಂಕ್ ಮಾಡ್ಬೋದು, ಬೇರೆ ಯಾರಿಗೂ ಸಾಧ್ಯನೇ ಇಲ್ಲ. ಅವರು ಒಂದೇ ಅಂದಿದ್ದಾರೆ, ಇನ್ಕಮೇ ಬೇಡ ಜನಾರ್ದನ್, ನಾವು ಫ್ರೀಯಾಗಿ ಎಲ್ಲರಿಗೂ ಮಾಡುವ ಅಂತ ಅಂದಿದ್ದಾರೆ. ಅಂದರೆ ಇನ್ನೊಂದು ನಾವು ಹೆಮ್ಮೆಯಿಂದ ಅನ್ಬೋದು, ನಮ್ಮ ಡಯಾಲಿಸಿಸ್ನಲ್ಲಿ ಸೆಂಟರ್ನಲ್ಲಿ ಸಿಂಗಲ್ ಟ್ಯೂಬ್ ಡಯಾಲಿಸರೇ ಯೂಸ್ ಮಾಡ್ತೀವಿ. ಅಂದರೆ ಯೂಸ್ವಲಿ ಆ ಟ್ಯೂಬು 5-6 ಸಲ ಯೂಸ್ ಮಾಡೋದು ಇರ್ತವೆ, ಕಾಸ್ಟ್ ತುಂಬ ಕಡಿಮೆ ಆಗುತ್ತೆ. ಬಟ್ ಕ್ರಾಸ್ ಇನ್ಫೆಕ್ಷನ್ ಆಗೋದು ತುಂಬ ಜಾಸ್ತಿ. ಅದಕ್ಕೆ ನಮಗೆ ಸೇಫ್ಟಿ ಇಂಪಾರ್ಟೆಂಟು, ಪೇಷಂಟು ನಮಗೆ ಬೇರೆ ದುಡ್ಡಲ್ಲ ಅಂತಂದು ಪೂಜಾರು ಸಹಿತ ನಾವು ಸಿಂಗಲ್ ಟ್ಯೂಬ್ ಡಯಾಲಿಸರ್ ಯೂಸ್ ಮಾಡ್ತಾಯಿದ್ವಿ. ನಾನು ಪ್ರತಿ ಇಂಟರ್ವ್ಯೂನಲ್ಲಿ ಸಹಿತ ಹೊರಗೆ ತುಂಬ ಹೆಮ್ಮೆಯಿಂದ ಅಂತೀನಿ, ಪ್ರತಿಯೊಂದು ಬೆಡ್ಡಿಗೆ ಅವ್ರಿಗೆ ಆದ ಒಂದು ದೊಡ್ಡ TV, ಅವ್ರಿಗೆ ಆದ ಒಂದು ವೈರ್ಲೆಸ್ ಹೆಡ್ಫೋನ್ಸು, ಅದು ಸೋನಿದು. ಯಾಕಂದರೆ ನಮ್ಮ ಫ್ರೆಂಡು ಮೊನ್ನೆ ಲಂಡನ್ನಿಂದ ಬಂದಾಗ ಅಂತಿದ್ರು, ನಾವು ಯೂಸಲಿ ಫ್ಲೈಟ್ನಲ್ಲಿ ಬಿಸ್ನೆಸ್ ಕ್ಲಾಸ್ನಲ್ಲಿ ಮಾತ್ರ ಸೋನಿ ಹೆಡ್ಫೋನ್ಸ್ ಕೊಡ್ತಾರೆ, ಬೇರೆ ಕಡೆ ನಾರ್ಮಲ್ ಹೆಡ್ಫೋನ್ಸ್ ಕೊಡ್ತಾರೆ, ನೀವು ಇಲ್ಲಿ ಫ್ರೀಯಾಗಿ ಸೋನಿ ಹೆಡ್ಫೋನ್ಸ್ ಕೊಡ್ತಾ ಇದ್ದೀರಂತ ಆಶ್ಚರ್ಯ ಆಯಿತು ಅವ್ರಿಗೆ. ಅಂದರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಆ ಒಂದು ಎಂಥ ಒಂದು ಸೇವೆ ಮಾಡ್ತಾಯಿದ್ದಾರೆ. ಸೊ ಇಂಥ ಒಂದು ಕೊಡುಗೆ ಪೂಜ್ಯರ ಕಡೆಯಿಂದ ಬಿಟ್ಟು ಬೇರೆ ಯಾರ ಕಡೆ ಸಾಧ್ಯ ಇಲ್ಲ. ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಇಡೀ ಡಿಸ್ಟ್ರಿಕ್ನಲ್ಲಿ ಅಂದರೆ ಖಾಸಗಿ ಹಾಸ್ಪಿಟಲ್ನಲ್ಲಿ ನನಗೆ ಗೊತ್ತಿದ್ದು ನಮ್ಮದು ಒಂದೇ OPD ಸುರಕ್ಷಾ ಪೇಷಂಟ್ಗೆ ಫ್ರೀ ಆಗಿರೋದು, ಬೇರೆ ಎಲ್ಲಿನೂ ಫ್ರೀ ಇಲ್ಲ. ಅಂದರೆ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಬೋದು, ಇನ್ವೆಸ್ಟಿಗೇಷನ್ಸ್ ಅಂದರೆ ಬ್ಲಡ್ ಇಂಥದ್ದು ಇನ್ವೆಸ್ಟಿಗೇಷನ್, ಎಕ್ಸ್ರೇ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಇದೆಲ್ಲ ಫ್ರೀಯಾಗಿ OPD ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಮಾಡೋದು ಕೇವಲ ನಮ್ಮದು ಒಂದೇ ಹಾಸ್ಪಿಟಲ್ ಅಂತ ಹೆಮ್ಮೆಯಿಂದ ಅನ್ಬೋದು. ಅಂದರೆ ಈ OPD ಫ್ರೀ ಇರೋದಾಗಲಿ,
IP ಸಹಿತ ಇನ್ ಪೇಷಂಟ್ ಯಾವುದಿದೆ ಅದು ಸಹಿತ ಯೂಸಲಿ ಸುರಕ್ಷಾನವ್ರಿಗೆ ಸಪೋಸ್ ಒಂದು 10,000 ರೂಪಾಯಿ ಏನಾರಿದ್ರೆ ಪ್ಯಾಕೇಜ್ 6,000 ಇದ್ದರೆ ಆ ಬಾಕಿ 4,000 ರೂಪಾಯಿ ಏನಿದೆ ಪೂಜಾರು ಚಾರಿಟಿ ಅಂತ ಕೊಡೋದು ಇಲ್ಲಿ ಕೆಲವೊಂದು ಆಪ್ರೇಷನ್ಗೆ ನಡೀತಾ ಇದೆ. ಸೊ ಈ ಥರ ಒಂದು ಡಯಾಲಿಸಿಸ್ ಆಗಲಿ, ಒಂದು OPD ಆಗಲಿ, ಶಿವರಾತ್ರಿ ಟೈಮ್ನಲ್ಲಿ ಬೇರೆ ಬೇರೆ ಟೈಮ್ನಲ್ಲಿ ನಾವು ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. ಇದೆಲ್ಲ ಸೇರಿದರೆ ಸುಮಾರು 5 ಕೋಟಿ ತನಕ ವರ್ಷಕ್ಕೆ ಅವರು ಜನರ ಒಂದು ಕಲ್ಯಾಣಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇಂಥ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡೋದು ನಮಗೂ ಭಾಗ್ಯ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರ ಥಿಂಕಿಂಗ್ ತುಂಬ ಅತ್ಯುತ್ತಮವಾಗಿ ಇರುತ್ತೆ. ಯಾವುದೇ ಒಂದು ಕೊಟ್ಟರೂ ಸಹಿತ ಅದು ಅತ್ಯುತ್ತಮವಾಗಿ ಕೊಡೋಣ, ಸುಮ್ಮನೆ ಏನೋ ಕೊಟ್ಟಿವಿ ಅನ್ನೋದು ಇಲ್ಲ. ಆ್ಯಂಡ್ ಈಗ ಸಹಿತ ಆ್ಯಕ್ಚುಲಿ MRI ಈಗ ಸ್ಟಾರ್ಟ್ ಮಾಡೋದಿತ್ತು, ಬಟ್ ಎಕ್ಸ್ಟೆಂಡೆಡ್ ರೇನಿ ಸೀಸನ್ ಆಗಿರೋದ್ರಿಂದ ಒಂದು 3.5 ತಿಂಗಳ ಸ್ವಲ್ಪ ಲೇಟ್ ಆಯಿತು. ನನಗೆ ಗೊತ್ತಿದ್ದು ಇನ್ನು ಎಲ್ಲ ಸರಿಯಾಗಿ ಆದರೆ ಒಂದು 5-6 ತಿಂಗಳಲ್ಲಿ ಮೋಸ್ಟ್ಲಿ ಬೈ ಜೂನ್ ನಾವು ಒಂದು ಒಳ್ಳೆ ಲೇಟೆಸ್ಟ್ ಟೆಕ್ನಾಲಜಿ ಇರೋ ಒಂದು MRI 1.5 ಟೆಸ್ಲಾದ ಅಂತೀವಿ ತೊಗೊತಾ ಇದ್ದೀವಿ. ಅದು ಇಂಥ ಜನರಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ನರ್ಸಿಂಗ್ ಕಾಲೇಜ್ ಸಹಿತ ಪೂಜಾರು ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ನಿನ್ನೆ ಸಹಿತ ಅವ್ರನ್ನ ಭೇಟಿಯಾದಾಗ ಮತ್ತೊಂದು ಖುಷಿಯಾದ ವಿಷಯ ಅಂದರೆ ನರ್ಸಿಂಗ್ ಕಾಲೇಜ್ ಜೊತೆಗೆ ನಾವು ಅಲೈಡ್ ಸರ್ವಿಸಸ್ ಎಲ್ಲ ಸೇರಿ ಮಾಡುವ. ಯಾಕಂದರೆ ಇಲ್ಲಿ ಜನರಿಗೆ ನಾವು ಯಾಕಂದರೆ ತಾವು ನೋಡಿರ್ತೀವಿ STM ಹಾಸ್ಪಿಟಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹಿತ ಒಂದು ಹೊರಗಡೆ ದೊಡ್ಡ ಸಿಟೀಸ್ನಲ್ಲಿ LKG UKGಗೆ ಎಷ್ಟು ಖರ್ಚಾಗುತ್ತೆ, ಇಲ್ಲಿ ನಮ್ಮ SDMನಲ್ಲಿ ಡಿಗ್ರಿ ಮಾಡ್ಕೊಂಡು ಬರ್ಬೋದು ಆ ಖರ್ಚದಲ್ಲಿ. ಆ ಉತ್ತಮವಾದ ಒಂದು ಶಿಕ್ಷಣ ಅವರ ಸಂಸ್ಥೆಯಲ್ಲಿ ನಡೀತಾ ಇದೆ. ಅದೇ ಥರ ಇಲ್ಲಿ ಸಹಿತ MRI ಸ್ಯಾಂಕ್ಷನ್ ಮಾಡಿದ್ದಾರೆ, ನರ್ಸಿಂಗ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಟ್ರಾಮಾ ಸೆಂಟರ್ ಸಹಿತ ನಮ್ಮಲ್ಲಿ 5 ಮಂದಿ ಆರ್ಥೋ ಸರ್ಜನ್ಸ್ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ಕಣ್ಣಿನ ಡಾಕ್ಟರ್ ಒಳ್ಳೆ ಡಾಕ್ಟರ್ ಇದ್ದಾರೆ. ENT ಸ್ಪೆಷಲಿಸ್ಟ್, ಕಿವಿ ಮೂಗು ಗಂಟ್ಲದಂತೂ ಎಂಥ ಕ್ಲಿಷ್ಟವಾದ ಕೆಲವೊಂದು ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥದ್ದು ನಮ್ಮ ಡಾಕ್ಟರ್ ರೋಹನ್ ಅವರು ಮಾಡಿದ್ದಾರೆ. ಪ್ರತಿಯೊಂದು ಏರಿಯಾದಲ್ಲಿ ಎಂಥ ಒಂದು ಕಷ್ಟವಾದ ಇದು ಆಪ್ರೇಷನ್ಸ್ ಇದ್ದರೂ ನಮ್ಮಲ್ಲಿ ಒಳ್ಳೆಯ ಎಲ್ಲ ಥರ 21 ಮಂದಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಮ್ಮ ಕಡೆ ಇದ್ದಾರೆ. ಅದರಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. 31 ಮಂದಿ ಡಾಕ್ಟರ್ಸು ಸೂಪರ್ ಸ್ಪೆಷಲಿಸ್ಟು ಮ್ಯಾಂಗ್ಳೂರಿಂದ ನಮಗೆ ವಿಸಿಟಿಂಗ್ ಡಾಕ್ಟರ್ಸ್ ಆಗಿ ಬರ್ತಾ ಇದ್ದಾರೆ. ಎಲ್ಲರೂ ಇಲ್ಲಿರೋ ಜನರಿಗೆ ಒಳ್ಳೆಯದಾಗಲಿ ಅಂತ ಒಂದು ಸೇವೆ ನಾವು ಮಾಡ್ತಾಯಿದ್ದೀವಿ. ಜನರು ಇದನ್ನು ತಿಳ್ಕೊಂಡು ತುಂಬ ಸಂತೋಷವಾದ ವಿಷಯ ನಾನು ಯಾವಾಗ ಅಂತೀನಿ, ನಮ್ಮಲ್ಲಿ ಕೆಲವೊಂದು ಆಪ್ರೇಷನ್ಸ್ ಮಾಡಿದವರು ಸ್ಪೆಷಲಿ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇರ್ಬೋದು, ಹಿಪ್ ರಿಪ್ಲೇಸ್ಮೆಂಟ್ ಇರ್ಬೋದು ಮಾಡಿಕೊಂಡವರು ಇಡೀ ಹಾಸ್ಪಿಟ್ಲಿಗೆ ಸ್ವೀಟ್ಸ್ ಹಂಚಿ ಹೋಗ್ತಾರೆ. ನಾನು ಅಂತೀನಿ, ಯಾಕೆ ಇಡೀ ಹಾಸ್ಪಿಟ್ಲಿಗೆ ಸ್ವೀಟ್ಸ್ ಹಂಚಬೇಕಂದ್ರೆ 20-25 ಸಾವಿರ ಖರ್ಚಾಗುತ್ತೆ ಅಂದರೆ ಅವರಂತಾರೆ ಖುಷಿಯಿಂದ ಮಾಡ್ತೀವಿ ಸರ್. ಯಾಕಂದರೆ ಬೇರೆ ಕಡೆಗಿಂತ ನಮಗೆ ಇಲ್ಲಿ 2.5 ಲಕ್ಷ ಕಡಿಮೆಗೆ ಆಗಿದೆ. ಸೊ ಅದಕ್ಕಿಂತ ನಿಮ್ಮ ಡಾಕ್ಟರ್ಸ್ ಅವರು ತೋರಿಸೋ ಒಂದು ಕಾಳಜಿ ಇರ್ಬೋದು, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಸಪೋರ್ಟಿಂಗ್ ಸ್ಟಾಫ್, ಅಕ್ಕನವ್ರು ಪ್ರತಿಯೊಬ್ಬರು ಇಲ್ಲಿ ಒಂದು ಫ್ಯಾಮ್ಲಿ ಥರ ನಮ್ಮನ್ನು ನೋಡ್ತಾರೆ. ನಮಗೆ ಮನೆಗೆ ಬಂದೀವ ಅಂತ ಅದಕ್ಕಿಂತ ಹೆಚ್ಚಿಗೆ ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಮಾಡಲೇಬೇಕಂತ ಖುಷಿಯಿಂದ ಮಾಡ್ತಾರೆ. ಸೊ ಇದೆಲ್ಲ ಸಾಧ್ಯ ಪೂಜಾರ ಒಂದು ಸಹಾಯ ಸಹಕಾರದಿಂದ ಬಿಟ್ಟು, ಇಲ್ಲಾಂದರೆ ಬೇರೆ ಕಡೆ ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇನ್ನು ಇಲ್ಲಿ ಬೇರೆ ಬೇರೆ ವಿಶೇಷವಾದಂಥ ಸೌಲಭ್ಯ ಯಾವುದೆಲ್ಲ ಇದೆ, ವಿಶೇಷ ಚಿಕಿತ್ಸೆ ಯಾವುದೆಲ್ಲ ಇದೆ ಅಂತ? ನಾನು ಅಂದಂಗೆ ಅಫ್ಕೋರ್ಸ್ 32 ಸ್ಲೈಸ್ CT ಸ್ಕ್ಯಾನ್ ಹೆಂಗೂ ಇದೆ ನಮ್ಮಲ್ಲಿ. ಈ ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ಗೆ ನಾವು 2 ವರ್ಷ ಹಿಂದೆ ಪೂಜಾರಿ ತಿಳಿಸಿದ ಕೂಡಲೇ ಹರ್ಷನ್ ಅವರು ಬಂದು ಅವರೇ ಉದ್ಘಾಟನೆ ಮಾಡಿದ್ದಾರೆ. ಸಪ್ರೇಟ್ ಆಪ್ರೇಷನ್ ಥಿಯೇಟರ್ ಇದೆ. ಅಂದರೆ ತಮಗೆ ಎಲ್ಲರೂ ಗೊತ್ತಿದೆ, ಈ ಕಣ್ಣು ಆಪ್ರೇಷನ್ ಮಾಡೋದಕ್ಕೆ ಮತ್ತು ಈ ಎಲುಬಿಗೆ ಆರ್ಥೋಗೆ ಸಂಬಂಧಿಸಿದ ಆಪ್ರೇಷನ್ ಮಾಡೋದಕ್ಕೆ ತುಂಬ ಹೈಜೀನಾಗಿ ಸ್ಟೆರೈಲ್ಡ್ ಅಟ್ಮಾಸ್ಫಿಯರ್ನಲ್ಲಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ಆರ್ಥೋ ಥಿಯೇಟರ್ ಆಲ್ರೆಡಿ ಸಪ್ರೇಟ್ ಇದೆ, ಜನರಲ್ ಸರ್ಜರಿಗೆ ಸಪ್ರೇಟ್ ಇದೆ, LT ಲೇಬರ್ ಥಿಯೇಟರ್ ಆಲ್ರೆಡಿ ಸಪ್ರೇಟ್ ಇದೆ. ಬಟ್ ಇದ್ರ ಜೊತೆಗೆ ನಾವು ಯಾಕಂದರೆ ಆರ್ಥೋ ಕೇಸಸ್ ಒಮ್ಮೆ ಹೋದರೆ ಅಲ್ಲಿ 3-4 ತಾಸು ಆಗುತ್ತೆ ಅವ್ರ ಆಪ್ರೇಷನ್. ಸೊ ಈ ಕಣ್ಣಿನ ಡಾಕ್ಟರ್ ವೆಯ್ಟ್ ಮಾಡಬೇಕು, ಪೇಷಂಟು ವೆಯ್ಟ್ ಮಾಡಬೇಕು. ಹಾಗಾಗಿ ನಾವು ಒಂದು 35 ಲಕ್ಷ ಖರ್ಚು ಮಾಡಿ
ಒಂದು ಲೇಟೆಸ್ಟ್ ಇಕ್ವಿಪ್ಮೆಂಟ್ ಎಲ್ಲ ತರಿಸಿ ಒಂದು ಹೊಸ ಆಪ್ತಲ್ ಥಿಯೇಟರ್ ಸಹಿತ ನಾವು ಮಾಡಿದ್ವಿ. ಅದರಿಂದ ಈಗ ಡೈಲಿ ಆಪ್ರೇಷನ್ಸ್ ಮಾಡೋ ಒಂದು ಸಾಧ್ಯತೆ ಆಗಿದೆ. ಈಗ ಮೊನ್ನೆ ನಮ್ಮ ಕಣ್ಣಿನ ಡಾಕ್ಟರ್ ಜೊತೆಗೆ ಡಾಕ್ಟರ್ ಸುಭಾಷ್ ಸರ್ ಅವ್ರ ಜೊತೆಗೆ ಮಾತಾಡಿದಾಗ ಕೆಲವೊಂದು ಲಿಸ್ಟ್ ಕೊಟ್ಟಿದ್ದಾರೆ. ನಾವು ಆಗಿದೆ ಪೂಜಾರ್ ಕಡೆಯಿಂದ ಮತ್ತಷ್ಟು ಲೇಟೆಸ್ಟ್ ಇಕ್ವಿಪ್ಮೆಂಟ್ ನಾವು ತರಿಸಿ ನಾವು ಈಗ ಬೇರೆ ಕಡೆ ಕಲಿಸ್ತಾ ಇದ್ದೀವೋ ಅದು ಸಹಿತ ಈಗ ಅವರು ಸಹಿತ ಫೆಲೋಶಿಪ್ ಕೆಲವೊಂದು ಮಾಡ್ತಾ ಇದ್ದಾರೆ ಸುಭಾಷ್ ಸರ್. ಅವು ಸಹಿತ ಈಗ ಇಲ್ಲೇ ಮಾಡೋ ಒಂದು ಅವಕಾಶ ಒಂದು 4-5 ತಿಂಗಳಲ್ಲಿ ಬರುತ್ತೆ ಅಂತ ತಿಳಿಸೋದಕ್ಕೆ ತುಂಬ ಸಂತೋಷ ಪಡ್ತಾರೆ. ಅದೇ ಥರ ನಾನು ಜಸ್ಟ್ ಈಗ ENT ಅಂತೂ ವೆರಿ ಗುಡ್ ಡಾಕ್ಟರ್ ಇದ್ದಾರೆ ನಮ್ಮ ಕಡೆ, ಡಾಕ್ಟರ್ ರೋಹನ್ ಅವರಂತ. ಅವರು ಅತ್ಯಂತ ಕ್ಲಿಷ್ಟವಾದ ಆಪ್ರೇಷನ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ. ಈವನ್ ಇದು ಕ್ಯಾನ್ಸರ್ಗೆ ಸಂಬಂಧಿಸಿದಂಥವು ಸಹಿತ ಇಲ್ಲಿ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ಕಡೆ ಇನ್ನು ಮೆಡಿಸಿನ್ ಡಿಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಡಿಪಾರ್ಟ್ಮೆಂಟು. ಸಪೋರ್ಟಿಂಗ್ ಸ್ಟಾಫು ಅಂದರೆ ಡ್ಯೂಟಿ ಡಾಕ್ಟರ್ಸ್ ಇರಲಿ, ಅಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆಗೆ ನರ್ಸಿಂಗ್ ಸಹಿತ ತುಂಬ ಹೆಮ್ಮೆಯಿಂದ ಮಾನ್ಯತಾ 16/16 ಸ್ಕೋರ್ ಮಾಡಿದ್ದಾರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ. ನನಗೆ ಗೊತ್ತಿದ್ದು ಅತ್ಯಂತ ಕಡಿಮೆ ಹಾಸ್ಪಿಟಲ್ಸ್ ಇರಬೇಕು, 16ಕ್ಕೆ 16 ಅಂದರೆ ಒಂದು ಡಾಕ್ಟರ್ ಬರೋದು ಲೇಟ್ ಆದರೆ ಲೇಬರ್ ಥಿಯೇಟರ್ನಲ್ಲಿ ಈ ನರ್ಸ್ ಅವರು ಯಾವ ಥರ ಅದನ್ನು ಆ ಒಂದು ಸಿಚುವೇಶನ್ನ ಸಂಭಾಳಿಸ್ಬೋದು ಅನ್ನೋದ ಮೇಲೆ ಅದು ಎಕ್ಸಾಮ್ ಇರುತ್ತೆ. ಅದರಲ್ಲಿ 16ಕ್ಕೆ 16 ಸ್ಕೋರ್ ಮಾಡಿದ ಅತ್ಯಂತ ನನಗೆ ಗೊತ್ತಿದ್ದು ಇಡೀ ದೇಶದಲ್ಲಿ ಒಂದು 4-5 ಹಾಸ್ಪಿಟಲ್ಸ್ ಇದ್ದರೆ ನಮ್ಮ ಒಂದು ಹಾಸ್ಪಿಟಲ್ ಅನ್ನೋದಕ್ಕೆ ಅವರೇ ಅಂದಿದ್ದ ಮಾತು ತುಂಬ ಸಂತೋಷ ಆಗ್ತಾಯಿದೆ. ಅಂದರೆ ಮತ್ತು ಒಳ್ಳೆ ಮಕ್ಕಳ ಡಾಕ್ಟರ್ ಇದ್ದಾರೆ. ಮಕ್ಕಳ ಡಾಕ್ಟರ್ನಲ್ಲಿ ಈ ಪಲ್ಮನಾಲಜಿ ಸಹಿತ ಸ್ಪೆಷಲೈಸೇಷನ್ ಮಾಡಿದ ಡಾಕ್ಟರ್ಸ್ ಇದ್ದಾರೆ. ಅಂದರೆ ಈ ಉಬಸ ಬರೋದು, ಉಸಿರಾಟಕ್ಕೆ ಪ್ರಾಬ್ಲಮ್ ಬಂದರೆ ಮಕ್ಕಳಿಗೆ ಅದರಲ್ಲಿ ಸೂಪರ್ ಸ್ಪೆಷಲೈಸೇಷನ್ ಮಾಡಿದ ಡಾಕ್ಟರ್ಸ್ ಸಹಿತ ಇದ್ದಾರೆ ನಮ್ಮಲ್ಲಿ. ಮತ್ತು ಈ ಇದು OBGYN ಗೈನಕಾಲಜಿ ಅಂದರೆ ನಮ್ಮಲ್ಲಿ ಇಬ್ಬರು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದ್ದಾರೆ, ತುಂಬ ಅನುಭವವಾದ ಡಾಕ್ಟರ್ಸ್ ಇದ್ದಾರೆ. ಇದ್ರ ಜೊತೆಗೆ ನಮಗೆ ಸರ್ಜನ್ಸ್ ಇದ್ದಾರೆ, ಇಬ್ಬರು ಸರ್, ಡಾಕ್ಟರ್ ಕಿರಣ್ ಸರ್ ಇದ್ದಾರೆ, ಡಾಕ್ಟರ್ ಬಾಲಾಜಿ ಸರ್ ಇದ್ದಾರೆ. ಮತ್ತು ನಮ್ಮಲ್ಲಿ ಡೆಂಟಲ್ಲು ಒಳ್ಳೆ ಸಂಸ್ಥೆ ಇದೆ, ಇದು ಯೂನಿಟ್ ಇದೆ, ಡಾಕ್ಟರ್ ಮೀರಾ ಅವರು ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಸೂಪರ್ ಸ್ಪೆಷಲಿಸ್ಟು ಡಾಕ್ಟರ್ ಪ್ರವೀಣ್ ಅಂತ ಅವರು ತಿಂಗಳಕ್ಕೆ 1-2 ಸಲ ಬಂದು ಹೋಗ್ತಾರೆ. ಆರ್ಥೋಡಾಂಟಿಕ್ಸ್ ಅಂತೀವಿ, ಅದು ಮಾಡೋದಕ್ಕೆ ಬರ್ತಾಯಿದ್ದಾರೆ. ಆ್ಯಂಡ್ ಈ ಹೃದಯಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ನರಸಿಂಹಪೈ ಅಂತೂ ಹೆಂಗೂ ಸೂಪರ್ ಸ್ಪೆಷಲಿಸ್ಟ್ ಅವರು ಬರ್ತಾರೆ, MN ಭಟ್ ಸರ್ ಬರ್ತಾಯಿದ್ದಾರೆ. ನರಕ್ಕೆ ಸಂಬಂಧಿಸಿದ್ದು ವಿಸಿಟಿಂಗ್ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ ರಕ್ಷಿತ್ ಕೇಳಂಬಾಡಿ ಸರು, ಡಾಕ್ಟರ್ ರಾಘವೇಂದ್ರ ಸರ್ ಇದ್ದಾರೆ, ಪ್ಲಾಸ್ಟಿಕ್ ಸರ್ಜನ್ ಇದ್ದಾರೆ, ಕುಮಾರ್ ಕೃಷ್ಣ ಸರ್ ಇದ್ದಾರೆ. ಮತ್ತು IVF ಸ್ಪೆಷಾಲಿಟಿ ಬೇಕಂದರೆ ಲಕ್ಷ್ಮಣ್ ಪ್ರಭು ಅಂತ ಮೇಡಮ್ ಇದ್ದಾರೆ. ಸೊ ಯಾವುದೇ ಒಂದು ವಿಷಯ ಆದಷ್ಟು ನಾವು ಜನರಿಗೆ ತೊಂದರೆ ಆಗಬಾರ್ದು, ಅವ್ರಿಗೆ ಟೈಮು, ಎನರ್ಜಿ, ಮನಿ ವೇಸ್ಟ್ ಆಗಬಾರ್ದು ಬೇರೆ ಕಡೆ ಹೋಗಿ, ಆದಷ್ಟು ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮವಾದ ಒಂದು ಚಿಕಿತ್ಸೆ ಕೊಡಬೇಕಂತ ಪೂಜ್ಯರ ಒಂದು ಆದೇಶ. ಅದನ್ನು ನಾವು ಆದಷ್ಟು ಚೆನ್ನಾಗಿ ನಾವು ಇಲ್ಲಿ ಪಾಲಿಸ್ತಾ ಇದ್ದೀವಿ. ಇನ್ನು ಈಗ ಈ ಇನ್ಶೂರೆನ್ಸ್ ಸೌಲಭ್ಯ ಯಾವುದಕ್ಕೆಲ್ಲ ಇಲ್ಲಿ ಎಲ್ಲ ಹೊಡೆದ ಪೂಜ್ಯರದು ಸಂಪೂರ್ಣ ಸುರಕ್ಷಾ ಸ್ಕೀಮ್ ಅಂತೂ ಹೆಂಗೂ ಇದೆ, ಅದು ಒಂದು ದೊಡ್ಡ ವರ. ಇದು ಅತ್ಯಂತ ಕಡಿಮೆ ದರದಲ್ಲಿ 356 ರೂಪೀಸ್ ಏನೋ ಇದೆ. ಅಲ್ಲಿ ಅವರ ಹಸ್ಬೆಂಡು, ವೈಫು, ಮಕ್ಕಳು ಪ್ಲಸ್ ಪೇರೆಂಟ್ಸ್ಗೂ ಸಹಿತ ಅದು ಕವರೇಜ್ ಇದೆ. ಅದನ್ನು ಬಿಟ್ಟು ನಮಗೆ 62 ಮೇಜರ್ ಇನ್ಶೂರೆನ್ಸ್ ಕಂಪ್ನೀಸ್ ಇಂಡಿಯಾದಲ್ಲಿ ಯಾವ್ದ್ಯಾವ್ದು ಇದ್ದಾವೆ ಎಲ್ಲರ ಜೊತೆಗೆ ನಮಗೆ ಟೈಅಪ್ ಇದೆ. ಕ್ಯಾಶ್ಲೆಸ್ ಇದು ಅಡ್ಮಿಷನ್ಸು, ಟ್ರೀಟ್ಮೆಂಟು ನಮ್ಮಲ್ಲಿದೆ. ಯು ನೇಮ್ ಎನಿ, ಯಾವುದೇ ಒಂದು ದೊಡ್ಡದು ಕಿರಿಯದು ಅನ್ನೋದಿಲ್ಲ, ಎಲ್ಲ ಸಂಸ್ಥೆ ಜೊತೆಗೆ ನಮಗೆ MOU ಇದೆ ಅನ್ನೋದಕ್ಕೆ. ಇದ್ರ ಜೊತೆಗೆ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ ಸಹಿತ ನಮ್ಮಲ್ಲಿ ಇದ್ದಾವೆ. ಸೊ ಇನ್ಶೂರೆನ್ಸ್ ತನಕ ಇಲ್ಲಿ ತನಕ ನಮ್ಮ ಒಳ್ಳೆ ಡಿಪಾರ್ಟ್ಮೆಂಟ್ ಇದೆ, ಡೆಡಿಕೇಟೆಡ್ ಡಿಪಾರ್ಟ್ಮೆಂಟ್ ಇದೆ, ಅದು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಓಕೆ. ಸೊ ಈ ಲಾಸ್ಟ್ 2025 ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿರುವಂಥದ್ದು ಒಂದು ಡಯಾಲಿಸಿಸ್ ಸೇವೆ. ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಉಚಿತವಾಗಿರುವಂಥದ್ದು ಸ್ಕೀಮ್ ಮೂಲಕ ಕೂಡ ಚಿಕಿತ್ಸೆ ಕೊಡ್ತಿರುವಂಥದ್ದು. ಸೊ ಆ ವರ್ಷ ಹೋಗಿ ಹೊಸ ವರ್ಷ ಬರ್ತಾಯಿದೆ. ಈ ಹೊಸ ವರ್ಷಕ್ಕೆ ಮತ್ತಷ್ಟು ಈ ನಿರೀಕ್ಷೆ ಮಾಡ್ಬೋದು ಜನಗಳು. ಅದೇ ನನಗೆ ನರ್ಸಿಂಗ್ ಕಾಲೇಜ್ ಬರುತ್ತೆ, ಟ್ರಾಮಾ ಸೆಂಟರ್ ಒಂದು ಬರುತ್ತೆ, ಮತ್ತು ಇದು MRI ಈಗ ನಿಮಗೆ 26ನಲ್ಲಿ MRI
ತುಂಬ ಯಾಕಂದರೆ MRI ಅಂದರೆ 8.5 ಕೋಟಿ ಆಗುತ್ತೆ ಒಂದು ಮಿಷನರಿ, ಮತ್ತು ಅದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಆಗಬೇಕು. ಸೊ ಆಲ್ಮೋಸ್ಟು ಒಂದು 9.5 crores ತನಕ ಟೋಟಲ್ ಅದಕ್ಕೆ ಎಕ್ಸ್ಪೆಂಡಿಚರ್ ಇರುತ್ತೆ. ಸೊ ಅಂಥದ್ದು ಅದು ಒಂದು ಬಂದೇ ಬರುತ್ತೆ. ಮತ್ತು ಒಂದು 2 ತುಂಬ ಇಂಪಾರ್ಟೆಂಟ್ ಇದು ನಾವು ಪೂಜಾರ್ ಜೊತೆಗೆ ಮಾತಾಡ್ತೀವಿ, ಅವ್ರ ಬಾಯಿಂದನೇ ತಾವು ಕೇಳ್ತೀರಿ ಶಾರ್ಟ್ಲಿ. ಅದು ಬಂದರೆ ಅಂತೂ ನನಗೆ ಗೊತ್ತಿದ್ದು ಈ ಸುತ್ತಮುತ್ತಲ ಎಲ್ಲರ ಜನರು ತುಂಬ ಅವರಿಗೆ ಋಣಿಯಾಗಿರ್ತಾರೆ. ಅಂದರೆ ಅಂಥ ಒಂದು ಸ್ಕೀಮ್ ಮಾತಾಡ್ತಾ ಇದ್ವಿ. ಅದು ಅವ್ರ ಕಡೆಯಿಂದ ಬಂದ್ರೇ ಒಳ್ಳೆಯದು. ಅಂದರೆ ಅಲ್ಟಿಮೇಟ್ಲಿ ತಿಳಿಸೋದು ಏನಂದರೆ, ನಾನು ನಮ್ಮ ಟೀಮ್ ಹಾಸ್ಪಿಟಲಿಂದ ಯಾವಾಗ ಹೋದರೂ ಪೂಜಾರು ನಿಮಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಲಾಸ್ ಬಂದಿದೆ ಅನ್ನೋ ಕೇಳೋದಿಲ್ಲ, ಮಾತಾಡೋದಿಲ್ಲ. ಅವರು ಒಂದೇ ಅಂತಾರೆ, ಎಷ್ಟು ತನಕ ಜನರು ಸೇವೆ ಮಾಡ್ತಾಯಿದ್ದೀರಿ, ಎಲ್ಲಿ ತನಕ ಜನರಿಗೆ ಒಳ್ಳೆಯ ಒಂದು ಉಪಯೋಗ ಆಗೋದು ಮಾಡ್ತಾಯಿದ್ದೀರಿ, ಯಾಕೋಸ್ಕರ ಅವ್ರು ಕಷ್ಟಪಡ್ತಾ ಇದ್ದಾರೆ. ನಾವು ಒಂದು ಮೆಡಿಕಲ್ ಕ್ಯಾಂಪ್ ಬಂದು ಪೂಜಾರ ಕಡೆ ಹೋದ ಕೂಡಲೇ ಯಾವ ರೋಗ ಜಾಸ್ತಿ ಇತ್ತು, ಯಾಕೆ ಆಯಿತು, ಎಷ್ಟು ಖರ್ಚಾಯ್ತು ಅಂತ ಅವ್ರಿಗೆ ಆ ಖರ್ಚನ್ನು ಕಡಿಮೆದಲ್ಲಿ ನಾವು ಕೊಡೋಕ್ಕಾಗುತ್ತಾ ಪಾಪ ಅವ್ರಿಗೆ, ಅದರಲ್ಲಿ ಬಡವರು ಎಷ್ಟು ಮಂದಿ ಇದ್ದರು, ಇದೇ ಕೇಳ್ತಾರೆ ಬಿಟ್ಟು ಬೇರೆ ಏನು ಎಷ್ಟು ಖರ್ಚಾಗಿದೆ ಅದಕ್ಕಂತ ಕೇಳೋದಿಲ್ಲ. ಅವರು ಸ್ವಲ್ಪ ಡಿಫ್ರೆಂಟ್ ಅವರು. ಟೋಟಲ್ ಈ ಒಂದು ಹಾಸ್ಪಿಟಲ್ ಅಟ್ಮಾಸ್ಫಿಯರ್ ಹೇಗಿದೆ, ಇಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಓವರಾಲ್ ಆಗಿ ವರ್ಕ್ ಎನ್ವೈರ್ಮೆಂಟ್ ಹೇಗಿರುತ್ತೆ ಇಲ್ಲಿ? ಇದು ನಾವು ಒಂದು ಫ್ಯಾಮ್ಲಿ ಥರನೇ, ನಾವು ಯಾರೂ ಇಲ್ಲಿ ಡ್ಯೂಟಿ ಅಂತ ಅಂದ್ಕೊಳ್ಳೋದಿಲ್ಲ. ಡ್ಯೂಟಿನಲ್ಲಿ ಏನಾಗುತ್ತೆ, ಸೆಲ್ಫ್ ಬಗ್ಗೆ ಜಾಸ್ತಿ ಇರುತ್ತೆ. 10 ಗಂಟೆಗೆ ಬಂದೀವಿ ಅಂತ 9 ಗಂಟೆಗೆ ಬಂದೀಗ 5 ಆಯ್ತಾ ಓಡಿ ಹೋಗೋದು ಅನ್ನೋದು ಡ್ಯೂಟಿ. ಇಲ್ಲಿ ನನಗೆ ಗೊತ್ತಿದ್ದು ಲಾಸ್ಟ್ ಪರ್ಸನ್ ಒಂದು ಅಟೆಂಡರ್ ಸೆಕ್ಯೂರಿಟಿ ಗಾರ್ಡಿಂದ ಲಾಸ್ಟ್ ನಮ್ಮ ತನಕ ಡಾಕ್ಟರ್ಸ್ ಇರಲಿ, ಯಾವುದೇ ಹೋದೇನಲ್ಲಿ ಇರಲಿ, ನಾವು ಇಲ್ಲಿ ಒಂದು ಸೇವೆ ಭಾವನೆಯಲ್ಲಿ ಮಾಡ್ತಾಯಿದ್ದೀವಿ ಅನ್ನೋದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಸೇವೆ ಭಾವನೆಯಲ್ಲಿ ನಾವು ಬೇರೆಯವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀವಿ, ನಮ್ಮ ಬಗ್ಗೆ ಕಡಿಮೆ ಥಿಂಕ್ ಮಾಡ್ತೀವಿ, ಟೈಮ್ ನೋಡೋದಿಲ್ಲ, ಬಂದವರು ಸಂತೋಷವಾಗಿ ಬಂದು ಹೋದ್ರಾ ಇಲ್ಲ ಅಂತ. ಯಾಕಂದರೆ ನಾವು ಇಲ್ಲಿ ಇರೋದೇ ಪೇಷಂಟ್ಗೆ ಹೆಲ್ಪ್ ಮಾಡೋದಕ್ಕೆ, ಪೇಷಂಟ್ಗೆ ಸೇವೆ ಮಾಡೋದಕ್ಕೆ. ಅದನ್ನು ಒಂದು ಗಮನಕ್ಕೆ ಇಟ್ಕೊಂಡು ನಾನು ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಸ್ಟಾಫ್. ಪ್ರತಿಯೊಬ್ಬರೂ ನಮ್ಮ ಸ್ಟಾಫ್ ಒಂದು ಫ್ಯಾಮ್ಲಿ ಥರ ನಾವಿದ್ದೀವಿ. ನಂದು ಈ ಡ್ಯೂಟಿ, ನಂದು ಆ ಡ್ಯೂಟಿ ಅನ್ನೋದು ನಮ್ಮಲ್ಲಿ ಇಲ್ಲ. ಎಲ್ಲರೂ ಟೈಮ್ ಬಂದಾಗ ಎಲ್ಲರೂ ಎಲ್ಲ ಡ್ಯೂಟಿ ಮಾಡೋಕ್ಕೆ ತಯಾರಿದ್ದಾರೆ. ಅಲ್ಟಿಮೇಟ್ಲಿ ಗೋಲ್ ಏನಂದರೆ, ಬಂದ ಒಂದು ಪೇಷಂಟು ಅವ್ರನ್ನ ಒಂದು ದೇವ್ರ ಥರ ನೋಡಿ ಅವರು ನೋವನ್ನು ಎಷ್ಟು ತನಕ ನಾವು ಸರಿ ಮಾಡಿ ಒಂದು ಸಂತೋಷದಿಂದ ಅತ್ಯಂತ ಕಡಿಮೆ ದರದಿಂದ ಉತ್ತಮವಾದ ಒಂದು ಸೇವೆಯನ್ನು ಅವರಿಗೆ ಕ್ಲಿನಿಕಲ್ ಇರ್ಬೋದು ಅಥವಾ ಹ್ಯುಮ್ಯಾನಿಟಿ ಒಂದು ಸೇವೆ ಇರ್ಬೋದು ಮಾಡಿ ಕಲಿಸೋಕ್ಕೆ ಸಾಧ್ಯತೆ. ಇತ್ತೀಗ ನಾನು ಒಂದು ಗ್ರೂಪ್ ಇದು ಗ್ರೂಪ್ ಫಾರ್ಮಾಸ್ಯೂಟಿಕಲ್ಸ್ ಅವರ ವೈಸ್ ಪ್ರೆಸಿಡೆಂಟ್ ಅವರು ಬಂದಿದ್ದರು. ಅವರು ಬಂದು ತುಂಬ ಖುಷಿ ಆಯಿತು ಅವ್ರಿಗೆ. ಅವ್ರು ಅಂದರು, ನಾನು ಇಷ್ಟೆಲ್ಲ ದೇಶ ಎಲ್ಲ ಅಡ್ಡಾಡಿದ್ದೀನಿ, ಎಲ್ಲ ಕಡೆ ಹೋಗಿ ಬಂದಿದ್ದೀನಿ, ಇಡೀ ಇಂಡಿಯಾದಲ್ಲಿ ಎಲ್ಲ ಹಾಸ್ಪಿಟಲ್ಸ್ ವಿಸಿಟ್, ನಿಮ್ಮ ಹಾಸ್ಪಿಟಲ್ ಅಂತೂ ಇಷ್ಟು ತನಕ ನಾನು ಇಂಥ ವಾತಾವರಣ ನೋಡೇ ಇಲ್ಲ, ಏನು ಸರ್ ಅಂತ ಕೇಳಿದೆ. ಅವ್ರು ಅಂದರು, ನಿಮ್ಮ ಹಾಸ್ಪಿಟಲ್ನಲ್ಲಿ ಪ್ರತಿಯೊಬ್ಬರು ನಗ್ತಾ ಇರ್ತಾರೆ, ಖುಷಿಯಿಂದ ಇರ್ತಾರೆ, ಯಾರೂ ಬೇಜಾರನ್ನೋ ಮುಖನೇ ಕಾಣಿಸೋದಿಲ್ಲ. ಎಲ್ಲ ಯಾರು ಬಂದು ಕೂಡಲೇ ಕೈ ಕಾಲಿಡಕ್ಕೆ ಒಬ್ಬ ಜನ ಇದ್ದಾರೆ, ಕೇಳ್ತಾರೆ. ಅವರು ದೊಡ್ಡವರು, ಇವರು ಸಣ್ಣವರು, ಪಾಪದವರು ಬಂದರೆ ಅವ್ರಿಗೆ ಇನ್ನೂ ಜಾಸ್ತಿ ಕಾಳಜಿ ಇದೆ ನಿಮ್ಮಲ್ಲಿ. ಬಂದು ಕೂಡಲೇ ಕೇಳ್ತಾರೆ, ತೊಗೊಂಡೋಗಿ, ಯಾರೂ ಈಚೆ ಹೋಗಿ ಅನ್ನೋದಿಲ್ಲ, ಅವರೇ ತೊಗೊಂಡೋಗಿ ಅಲ್ಲಿ ಬಿಡ್ತಾರೆ. ಅದು ನನಗೆ ತುಂಬ ಸಂತೋಷ ಆಗಿದೆ ಅಂತಂದು ಅವರು ಖುಷಿಯಿಂದ ನನಗೆ ಒಂದು 63 inches TV ಒಂದು ಪ್ರೆಸೆಂಟ್ ಮಾಡಿ ಹೋಗಿದ್ದಾರೆ ಎದುರಿಗೆ, ಅಲ್ಲಿ ಫಾರ್ಮಸಿನಲ್ಲಿದೆ. ಇಂಥ ಒಂದು ಹಾಸ್ಪಿಟಲ್ ನಂದು ಒಂದು ಕೊಡುಗೆ ಇರಲಿ ಅಂತ ಫ್ರೀಯಾಗಿ ಒಂದು 63 inches TV ಅವರು ಪ್ರೆಸೆಂಟ್ ಮಾಡಿ ಹೋಗಿದ್ದಾರೆ, ಗ್ರೂಪ್ ಫಾರ್ಮಾಸ್ಯೂಟಿಕಲ್ಸ್ ಅವರು ಡಾಕ್ಟರ್ ಚುಪ್ಲುಂಕರ್ ಅಂತ ಅವರು. ಸೊ ಈ ಥರ ಸುಮಾರು ಮಂದಿ ಬರ್ತಾರೆ. ಫಸ್ಟ್ ಅವ್ರು ಅನ್ನೋದೇನೆಂದರೆ, ನಿಮ್ಮ ಹಾಸ್ಪಿಟಲ್ ಬಂದ ಕೂಡಲೇ ಎಂಟ್ರೆನ್ಸ್ನಲ್ಲಿ ಅರ್ಧ ನೋವು ನಮಗೆ ಕಡಿಮೆ ಆಗುತ್ತೆ. ಯಾಕಂದರೆ ಆ ಒಂದು ವೆಲ್ಕಮಿಂಗ್ ಗೆಸ್ಚರ್ ಆಗಲಿ, ಡಾಕ್ಟರ್ಸ್ ಆಗಲಿ, ನರ್ಸಸ್ ಆಗಲಿ, ಅಕ್ಕನವರಾಗಲಿ, ಪ್ರತಿಯೊಬ್ಬರು ತುಂಬ ಪ್ರೀತಿ ತೋರಿಸ್ತಾರೆ. ಇಲ್ಲಿ ನಮಗೆ ತುಂಬ ಖುಷಿಯಾಗುತ್ತೆ. ಅಂದರೆ ವಿ ಆರ್ ಆಲ್ ಲೈಕ್ ಎ ಫ್ಯಾಮ್ಲಿ ಹಿಯರ್, ಒಂದು ಒಳ್ಳೆ ಫ್ಯಾಮ್ಲಿ ಥರ ಕೆಲಸ ಮಾಡ್ತೇವೆ. ಅವರು ಕೇಳಿದ್ರಂತೆ ಕೆಲವೊಂದು ಸ್ಟಾಫ್ ಜೊತೆಗೆ, ಎಲ್ಲ ನನಗೆ ಖುಷಿ ಆಯಿತು ಕೇಳಿ. ಸಂಡೇ ಅಥವಾ 10 ದಿವಸ ಯಾವಾಗಾರ ರಜಾ ಫ್ಯಾಮಿಲಿ ಕಂಪಲ್ಷನ್ಸಿಂದ ಮಾಡಿದರು,
ಮತ್ತೆ ಯಾವಾಗ ರಜಾ ಆಗುತ್ತೆ, ಯಾವಾಗ ಹಾಸ್ಪಿಟಲ್ ಡ್ಯೂಟಿಗೆ ಬರ್ತೀವಿ ಅಂತ ಅನ್ಕೊತಾರಂತೆ. ಯಾಕೆ ನಿಮಗೆ ಆ ಥರ ಅನಿಸ್ತೈತೆ ಅಂತ ಅವ್ರು ಕೇಳಿದಾಗ ಅವರು ಅಂದರೆ, ಇಲ್ಲಿ ನಮಗೆ ಕೆಲಸ ಜಾಸ್ತಿ ಇದೆ ಇಲ್ಲಂತಿಲ್ಲ, ಬಟ್ ಅದ್ರ ತಕ್ಕಂಥ ಸಂಬಳ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮಗೆ ಇಲ್ಲಿ ಒಂದು ಡಿಗ್ನಿಟಿ ಇದೆ, ನಮಗೆ ಒಂದು ರಿಕಗ್ನಿಷನ್ ಇದೆ. ನಮಗೆ ಇಲ್ಲಿ ಏನಾರು ಕಷ್ಟ ಸುಖ ಬಂದರೆ ಡೈರೆಕ್ಟು ನಾವು ಹೋಗಿ ಟಾಪ್ ಮ್ಯಾನೇಜ್ಮೆಂಟ್ ಜೊತೆಗೆ ಮಾತಾಡಿ ಅದನ್ನು ನಾವು ಒಂದು ಪರಿಹಾರ ಪಡೆಯೋ ಒಂದು ಅವಕಾಶ ಇಲ್ಲಿ ತುಂಬ ಚೆನ್ನಾಗಿದೆ. ಅದಕ್ಕೆ ನಮಗೆ ಇಲ್ಲಿ ತುಂಬ ಖುಷಿಯಾಗುತ್ತೆ ಕೆಲಸ ಮಾಡೋದಕ್ಕೆ ಅಂತ ಅನ್ನೋದು ಕೇಳಿ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಇದೀಗ ಈ SDM ಆಸ್ಪತ್ರೆ MS ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂಥ ದೇವೇಂದ್ರ ಕುಮಾರ್ ಸರ್ ಇದ್ದಾರೆ, ಡಾಕ್ಟರ್ ಆಗಿರುವಂಥ ದೇವೇಂದ್ರ ಕುಮಾರ್ ಸರ್ ನಮಸ್ತೆ. ಇದೀಗ 1 ವರ್ಷದಲ್ಲಿ ಮಹಾನ್ ಸಾಧನೆ ಮಾಡಿರುವಂಥ ಆಸ್ಪತ್ರೆ ಇದು. ಬರೋಬ್ಬರಿ 5 ಕೋಟಿಗೂ ಮಿಕ್ಕಿ ಉಚಿತ ಚಿಕಿತ್ಸೆ ಕೊಟ್ಟಿರುವಂತಹ ಒಂದು ದೊಡ್ಡ ಸೇವೆಯನ್ನು ಮಾಡಿರುವಂಥ ಆಸ್ಪತ್ರೆ. ಈಗ ಹೊಸ ವರ್ಷ ಇನ್ನು ಮುಗಿಯುತ್ತೆ, ಕೆಲವೇ ದಿನ ಇರುವಂಥ, ಇನ್ನು ಮತ್ತೆ ಹೊಸ ವರ್ಷಕ್ಕೆ ಬರ್ತಾ ಇದೆ. ಹಳೆ ವರ್ಷ ಹೋಯಿತು, ಹೊಸ ವರ್ಷ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ವರ್ಷದ ಕೊಡುಗೆಗೆ ಏನು ಅನ್ನುವಂಥದ್ದು ಮತ್ತು ಇಲ್ಲಿರುವಂಥ ಸ್ಪೆಷಾಲಿಟಿ ಚಿಕಿತ್ಸೆ ಯಾವುದೆಲ್ಲ ಇದೆ ಅನ್ನುವಂಥದ್ದು. ಓಕೆ, ನಮಸ್ತೆ. ಓಂ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ನಿಮಗೆ ತಿಳಿದಿರೋ ಹಾಗೆ ನಮ್ಮ ಕಾವಂದರು ಇದೇ ವರ್ಷ ಜನವರಿ 1 2025 ನಮಗೆ ಎಲ್ಲ ಡಯಾಲಿಸಿಸ್ ಎಲ್ಲ ಪೇಷಂಟ್ಗಳಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಇದು ಕ್ರೀಡ್, ಕಾಸ್ಟ್ ಮತ್ತು ಸೋಷಿಯಲ್ ಎಕನಾಮಿಕ್ಸ್ ಎಲ್ಲದರಿಂದಾಗಿ ಅವರದ್ದು ಎಲ್ಲರೂ ಇರ್ರೆಸ್ಪೆಕ್ಟಿವ್ ಆಗಿ ಎಲ್ಲ ಪೇಷಂಟ್ಗಳಿಗೂ ಫ್ರೀ ಮಾಡಿದ್ದಾರೆ. ನಿಮಗೂ ತಿಳಿದಿದೆ, ನೀವು ಅವತ್ತು ಕವರ್ ಮಾಡಿದ್ದೀರ ಅದು ವಿಚಾರ. ಇಲ್ಲಿವರೆಗೂ ಅದು ಸಾಧಾರಣ ಒಂದು 6,500 to 7,000 ತನಕ ಜನ ಅದರದ ಉಪಯೋಗ ಪಡ್ಕೊಂಡಿದ್ದಾರೆ. ಅಂದರೆ ಅರ್ಥ ಪ್ರತಿಯೊಂದು ಪೇಷಂಟ್ಗಳಿಗೂ ಒಂದು ಸಾಧಾರಣ ಒಂದು ವಾರದಲ್ಲಿ 2 to 3 ಡಯಾಲಿಸಿಸ್ ಬೇಕಾಗ್ತದೆ. ಅಂಥವರು ಇಲ್ಲಿಯ ಸುತ್ತಮುತ್ತಲಿನ ಜನನೂ ಪಡ್ಕೊಂಡಿದ್ದಾರೆ, ಅದರ ಉಪಯೋಗ ಪಡ್ಕೊಂಡಿದ್ದಾರೆ. ಮತ್ತು ಕೆಲವೊಬ್ಬ ಜನರು ಧರ್ಮಸ್ಥಳಕ್ಕೆ ಇದು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಮ್ಯಾಂಗ್ಳೂರು ಅಥವಾ ಮೈಸೂರಿಂದ ಬಂದವರು ಅಲ್ಲಿದ್ದ ಜನರು ಈ ವಿಚಾರ ತಿಳ್ಕೊಂಡು ಅಲ್ಲಿಂದ ಬಂದು ಉಪಯೋಗ ಪಡ್ಕೊಂಡಿದ್ದಾರೆ. ಅದರಲ್ಲದೆ ನಮಗೆ ಇಲ್ಲಿ ನಮ್ಮದು ಆಲ್ಮೋಸ್ಟ್ ಎಲ್ಲ ಮೇಜರ್ ಸ್ಪೆಷಾಲಿಟಿ ಸಬ್ಜೆಕ್ಟ್ಸಲ್ಲಿ ನಮ್ಮದು ಸರ್ವಿಸಸ್ ಕೊಡ್ತಾಯಿದ್ದೀವಿ. ಮೆಡಿಸಿನ್, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಿಡಿಯಾಟ್ರಿಕ್ಸು ಮತ್ತು OBG, ಆರ್ಥೋಪೆಡಿಕ್ಸ್ ಮತ್ತು ಸ್ಕಿನ್, ENT, ಆಫ್ತಾಲ್ ಎಲ್ಲ ನಮ್ಮದು ಎಲ್ಲ ಬೇಸಿಕ್ ಸ್ಪೆಷಾಲಿಟೀಸ್ ಎಲ್ಲ ನಮ್ಮದು ಸರ್ವಿಸಸ್ ಇದೆ. ಮತ್ತು ನಮ್ಮಲ್ಲಿ ಆರ್ಥೋಪೆಡಿಷನ್ಸ್ 5 ಜನ ಇದ್ದೇವೆ. ಮತ್ತು ಹಾಗೆ ಫಿಸಿಷಿಯನ್ ಈಗ 4 ಜನದಲ್ಲಿ ಈಗ ಒಬ್ಬರು ಹೈಯರ್ ಸ್ಟಡೀಸ್ಗೆ ಹೋಗಿದ್ದಾರೆ, ಮತ್ತೊಬ್ಬರು ಅಫ್ಕೋರ್ಸ್ ಮೆಟರ್ನಿಟಿ ಸರ್ವಿಸಲ್ಲಿದ್ದಾರೆ, ಬಟ್ ಲೀವಲ್ಲಿದ್ದಾರೆ. ಬಟ್ ಅದರ್ವೈಸ್ ಈಗ ನಮ್ಮದು ಅದು ಹೊರತಾಗಿ ಕೂಡ ನಮ್ಮಲ್ಲಿ ಒಳ್ಳೆಯ ಸರ್ವಿಸಸ್ ನಡೀತಾ ಇದೆ. ಎಲ್ಲರಿಗೂ, ಎಲ್ಲ ಬಡವರಿಗೆ ಎಲ್ಲರಿಗೂ ಸರ್ವಿಸಸ್ ನಡೀತಾ ಇದೆ ವಿತ್ ಸಂಪೂರ್ಣ ಸುರಕ್ಷಾದ ಆಗಿರ್ಬೋದು. ಮತ್ತು ಆಯುಷ್ಮಾನ್ ಭಾರತ್ ಅವ್ರಿಗೆ ಮೆಡಿಸಿನ್ ಅವ್ರಿಗೆ ಮತ್ತು ಆಯುಷ್ಮಾನ್ ಭಾರತ್ ಉಂಟು, ಸುರಕ್ಷಾದ ಅಂತೂ ನಮ್ಮದೇ ಉಂಟು ಆಯುಷ್ಮಾನ್ ಭಾರತ್ ಜೊತೆಗೆ. ಇದೆಲ್ಲ ಸರ್ವಿಸಸ್ ಎಲ್ಲ ನಡೀತಾ ಇದೆ. ಮತ್ತು ನಮಗೆ ಮುಂದಿನ ವರ್ಷದಿಂದ ನಮಗೆ ಸರ್ವಿಸಸ್ ಸ್ಕೋಪ್ ಆಫ್ ಸರ್ವಿಸಸ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಅಂತ ನಮ್ಮದು MRI ಇರ್ಬೋದು, ಅಥವಾ ಮತ್ತು ಇದು ಕಾರ್ಡಿಯಾಲಜಿ, ಇದು ಕ್ಯಾಥ್ಲ್ಯಾಬ್ ಎಲ್ಲ ಇನ್ ದ ಪೈಪ್ಲೈನ್ ಅದು ಬರಲಿಕ್ಕಿದೆ. ಸೊ ಈಗ ನಮ್ಮದು ಇನ್ನೂ ವಿ ಆರ್ ಮಾರ್ಚಿಂಗ್ ಅಹೆಡ್ ವಿತ್ ದ ಬೆಸ್ಟ್ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಜನಕ್ಕೆ ಸರ್ವಿಸಸ್ ಕೊಡಲಿಕ್ಕೆ ಅಂತ. ನಮ್ಮ ಉದ್ದೇಶ ಏನಂತಂದರೆ ಜನರು ಎಲ್ಲರೂ ಸರ್ವಿಸಸ್ ಕೊಡೋದು ಅಂದರೆ ಅವರ ಬ್ಯಾಕ್ ಯಾರ್ಡಲ್ಲಿ ಕೊಡಲಿಕ್ಕೆ, ಅಂದರೆ ಅವರ ಮನೆಯಾದಷ್ಟು ಆಸುಪಾಸಲಿನ ಪರಿಸರದಲ್ಲಿ ಅವರಿಗೆ ಸರ್ವಿಸಸ್ ಕೊಡುವಂಥದ್ದು. ಮತ್ತು ಇನ್ನೊಂದು ಏನಂತಂದರೆ ನಮಗೆ ಎಲ್ಲರಿಗೂ ಆರೋಗ್ಯ ಒಳ್ಳೆಯದಾಗಲಿ ಅಂತಲೇ ನಮ್ಮ ಉದ್ದೇಶ. ಅಕಸ್ಮಾತ್ ಏನಾದ್ರು ಆರೋಗ್ಯದ ಅದು ಸರ್ವಿಸಸ್ ಅವಶ್ಯಕತೆ ಇದೆ ಅಂತಂದರೆ ಅದು ನಮ್ಮ SDM ಹಾಸ್ಪಿಟಲಲ್ಲಿ ನಾವು ಸದಾ ಸಿದ್ಧರಾಗಿದ್ದೇವೆ ಅಂತ ನಮ್ಮ ಮಾತು ಹೇಳ್ತೇವೆ. ನೀವು ಈ ಒಂದು ಆಸ್ಪತ್ರೆ ಸೇವೆ ಸಲ್ಲಿಸಿ ಎಷ್ಟು ವರ್ಷ ಆಯಿತು? ನಿಮಗೆ ಎಷ್ಟು ಹೆಮ್ಮೆ ಇದೆ ಈ ಒಂದು ಆಸ್ಪತ್ರೆಯಲ್ಲಿ MS ಆಗಿ ಕೆಲಸ ಮಾಡುವಂಥದ್ದು? ನಾನು ಇಲ್ಲಿ ಬಂದು ಕರೆಕ್ಟಾಗಿ 8 ವರ್ಷ ಆಯಿತು. ಇಲ್ಲಿ ಒಂದು 10 ದಿನ ಅಂದರೆ 2014 14th ಡಿಸೆಂಬರ್ಲಿ ನನಗೆ ಜಾಯ್ನ್ ಆಗಿದೆ. 8 ವರ್ಷ ಆಯಿತು. ಆ್ಯಸ್ ಎನ್ MS ನಾನು 3 ವರ್ಷದಿಂದ ನಾನು ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ
ಕೋರ್ ಕಮಿಟಿ ಅಂದರೆ ನಮಗೆ ಡಾಕ್ಟರ್ ಸಾತ್ವಿಕ್ ಮತ್ತು ಡಾಕ್ಟರ್ MD ಸರ್, ಜನಾರ್ದನ್ ಸರ್ ಮತ್ತು ಮೈಸೆಲ್ಫ್, ಇದು ನಾವು 3 ಜನ ಸೇರಿ ನಾವು ಕೋರ್ ಕಮಿಟಿ ಅಂತ ನಾವು ಇಲ್ಲಿ ಏನೇ ಡಿಸಿಷನ್, ಇಲ್ಲಿ ಹಾಸ್ಪಿಟ್ಲ್ ಡಿಸಿಷನ್ ಏನೇ ಮಾಡೋದಾದರೆ ಇಲ್ಲಿ ಕೋರ್ ಕಮಿಟಿನ ಮಾಡ್ತೇವೆ. ಪ್ಲಸ್ ಅಡಿಷ್ನಲ್ ಏನಾದ್ರು ನಮಗೆ ಉಪದೇಶ ಮತ್ತು ನಮ್ಮ ಇದು ಮಾರ್ಗದರ್ಶನ ಬೇಕು ಅಂದರೆ ಸದಾ ನಮ್ಮಲ್ಲಿ ನಮ್ಮ ಇದು ಕಾವಂದ್ರು ಇದ್ದಾರೆ, ಮತ್ತು ಹೇಮಾವತಿ ಅಮ್ಮ ಇದ್ದಾರೆ, ಮತ್ತು ಹರ್ಷೇಂದ್ರ ಸರ್ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೆಲಸಗಳು ನಡೀತಾ ಇದೆ, ಸುಗಮವಾಗಿ ನಡೀತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಫ್ಕೋರ್ಸ್ ಹಾಗೆಯೇ ಜನರಲ್ಲಿ ಏನೇ ಫೀಡ್ಬ್ಯಾಕ್ಸ್ ಬಂದಾಗ ಅದು ಕೂಡ ನಾವು ಅದನ್ನು ತಗೊಂಡು ಅದನ್ನು ಅಳವಡಿಸ್ಕೊಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಈಗ ನಾವು ಮಾಡ್ತಿರೋದು ಜನರಿಗೆ ತಲುಪಿದೆ ಅಂತ ಅನ್ಕೊತಾ ಇದ್ದೀವಿ. ಇನ್ನೂ ಜಾಸ್ತಿ ಸರ್ವಿಸಸ್ನ ನಾವು ಇನ್ನೂ ಪ್ರೊವೈಡ್ ಮಾಡಲಿಕ್ಕೆ ಮತ್ತು ನಾವು ಸರ್ವಿಸಸ್ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ನಾವು ಹೇಳ್ತೇವೆ. ಉಜಿರೆಯ SDM ಆಸ್ಪತ್ರೆ ಹೊಸ ವರ್ಷಕ್ಕೆ ಹೊಸ ಸೇವೆ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ನಮ್ಮ ಈ ತಾಲೂಕಲ್ಲಿ ಇಂತಹ ಆಸ್ಪತ್ರೆ ಇರುವುದೇ ಹೆಮ್ಮೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.